ಖ್ಯಾತ ಯಕ್ಷಗಾನ ಪ್ರಸಂಗಕರ್ತ ಭಾಗವತರಾದ ಬೋಳೂರು ನಿವಾಸಿ 86 ವರ್ಷದ ಮಧುಕುಮಾರ್ ಅವರು ಅಲ್ಪಕಾಲದ ಅಸೌಖ್ಯದಿಂದ ಶನಿವಾರ ಸಂಜೆ ಬಂಟ್ವಾಳ ನರಿಕೊಂಬುವಿನ ಪುತ್ರನ ಮನೆಯಲ್ಲಿ ನಿಧನರಾದರು. ಬೋಳೂರು ದೋಗ್ರ ಪೂಜಾರಿ ಅವರ ಮಗ, ಖ್ಯಾತ ಸಾಹಿತಿ ದಿವಂಗತ ವಿಶುಕುಮಾರ್ ಹಾಗೂ ಸಂಘಟಕ ದಿವಂಗತ ದಾಮೋದರ ನಿಸರ್ಗ ಅವರ ಸಹೋದರರಾಗಿದ್ದ ಮಧುಕುಮಾರ್ ಅವರು ತುಳು ಕನ್ನಡ ಪ್ರಸಂಗಕರ್ತರಾಗಿ ಜನಪ್ರಿಯತೆ ಗಳಿಸಿದವರು. ಅವರು ರಚಿಸಿದ ಸುದರ್ಶನ ವಿಜಯ ಪ್ರಸಂಗವು ಕಳೆದ 5 ದಶಕಗಳಿಂದ ವೃತ್ತಿಮೇಳ ಹಾಗೂ ಹವ್ಯಾಸಿ ವಲಯದಲ್ಲಿ ಪ್ರಸಿದ್ಧಿ ಪಡೆದಿದೆ. ಕಡುಗಲಿ ಕುಮಾರರಾಮ, ಏಕಾದಶಿ ದೇವಿ ಮಹಾತ್ಮೆ, ಬಾಲೆ ನಾಗಮ್ಮ, ಶ್ರೀ ಸತ್ಯನಾರಾಯಣ ವೃತ ಮಹಾತ್ಮೆ, ತುಳುಕೋಟಿ ಚೆನ್ನಯ್ಯ ಪ್ರಸಂಗಗಳು ನಿತ್ಯ ನೂತನ ಪ್ರಸಂಗಗಳಾಗಿವೆ. ಅವರು ಭಾಗವತರಾಗಿಯೂ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದಾರೆ. ಯಕ್ಷಗಾನ ವೇಷಭೂಷಣ ವ್ಯವಸ್ಥೆಯನ್ನು ಹೊಂದಿದ್ದರು. ಮೃತರು ಪತ್ನಿ, ಪುತ್ರ ಹಾಗೂ 2 ಪುತ್ರಿಯರನ್ನ ಅಗಲಿದ್ದಾರೆ.